ಹೊಳೆನರಸೀಪುರ ತಾಲೂಕಿನ ಶ್ರವಣೂರು ಗ್ರಾಮ ಅಂಗನವಾಡಿ ಕೇಂದ್ರದಲ್ಲಿ ಗ್ರಾಮೀಣ ಕೂಟ ವತಿಯಿಂದ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಗ್ರಾಮೀಣ ಕೂಟ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಏರಿಯಾ ಮ್ಯಾನೇಜರ್ ವೆಂಕಟೇಶ್ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹೇಂದ್ರ ಇವರು ಜ್ಯೋತಿ ಹಚ್ಚುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಇವರು, ಮಹೇಂದ್ರ ಗ್ರಾಮೀಣ ಕೂಟ ಸಂಸ್ಥೆಯು ಮಹಿಳೆಯರಿಗೆ ಸಾಲ ಸೌಲಭ್ಯದ ಜೊತೆ ಅಂಗನವಾಡಿ ಮಕ್ಕಳಿಗೆ ಚೇರ್ ಜಮ್ಖಾನ್ ಕೊಡುವ ಮುಖಾಂತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಈ ಸಂಸ್ಥೆಯು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಈ ಸಭೆಯಲ್ಲಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿಯಾದ ಪುಷ್ಪಲತಾ ಇವರು ಅಂಗನವಾಡಿ ಮಕ್ಕಳಿಗೆ ಚೇರ್ ಜಮ್ಖಾನ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಟ ಸಂಸ್ಥೆಯ ಬ್ರಾಂಚ್ ಮ್ಯಾನೇಜರ್ ವಿಜಯ, ಗ್ರಾಮೀಣ ಕೂಟ ಸಂಸ್ಥೆಯ ಸಿಬ್ಬಂದಿ ಅಶೋಕ್ ಮತ್ತು ಹೇಮಂತ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೀನಾಕ್ಷಿ, ಹಾಲಿ ಉಪಾಧ್ಯಕ್ಷ ಕೃಷ್ಣೇಗೌಡ, ಅಂಗನವಾಡಿ ಕಾರ್ಯಕರ್ತೆ ಬೇಬಿ ರಾಣಿ ಮತ್ತು ಬಂಟರ ತಳಾಲು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಪಲ್ಲವಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜು, ಶ್ರವಣೂರು. ಗ್ರಾಮೀಣ ಒಕ್ಕೂಟ ಸಂಸ್ಥೆಯವರಿಗೆ ನನ್ನ ಹಾಗೂ ನಮ್ಮ ಇಲಾಖೆಯ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಈಗಿನ ಇದರಲ್ಲಿ ಅಂಗನವಾಡಿಗಳಿಗೆ ಅಂತ ಹೇಳಿದ್ರೆ ಪಬ್ಲಿಕ್ಕಿಂದ ತುಂಬ ಅಂತೂ ಯಾರೂ ಅಷ್ಟು ಇದಾಗಿ ಇನ್ಕ್ರೀಸ್ ಮಾಡೋದಾಗಲಿ, ಪಬ್ಲಿಕ್ಕಿಂದ ಅವರು ಕಾಣಿಕೆಗಳನ್ನ ಕೊಡೋದಾಗಲಿ ಆ ಥರ ಯಾವುದೂ ಮಾಡಲ್ಲ. ಅಂಥದ್ರಲ್ಲಿ ನೀವು ಇದುವರೆಗೆ ಯಾವ ಸಮಸ್ಯೆ ಈ ಥರದ್ದು ಮಾಡಿರೋದು ನೋಡಿಲ್ಲ. ನಾನು ನಿಮ್ಮ ಸಮಸ್ಯೆ ನಾನು ಕೇಳಿರಲಿಲ್ಲ. ಈ ಥರ ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ನೀವು ಮುಂದೆ ಇನ್ನೂ ಆಗಲಿ ಅಂತೇಳಿ ಚಿಕ್ಕದಾಗಿ ಸಾಲ ಕೊಟ್ಟು ಈಗ ದೊಡ್ಡ ಮಟ್ಟದಲ್ಲಿ ಕಂಪನಿ ಬೆಳೆದಿದೆ. ನಾವು ಹೆಚ್ಚು ಕಡಿಮೆ ಇವಾಗ 20 ಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆಯ ವಿಚಾರ, ಸರಿನಾ? ನಿಮ್ಮಂಥ ಕಸ್ಟಮರ್ಗಳು ನಮ್ಗೆ ಈಗ 44,21,000 ಕಸ್ಟಮರ್ಸ್ಗೆ ನಾವು ಲೋನ್ ಕೊಟ್ಟಿದ್ದೀವಿ. ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರೂ ಮಕ್ಳು ಕೊಡ್ಬಿಡಿ. ಹೆಂಗೆ ಒಂದಿಬ್ರು ಮಕ್ಳಿಗೆ ಕೊಡ್ತೀರಾ? ಸರಿ ಸರಿ, ಆಯ್ತು ಆಯ್ತು. ಕೊಡಿ ಕೊಡಿ, ಇಸ್ಕ ಬರ್ರಿ ಈ ಕಡೆಗೆ. ಚೇರ್ ಹಾಕೊಂಡು ಕೂತ್ಕೊಳ್ಳಿ ಕಡೆಗೆ. ಎಷ್ಟು ಬುದ್ಧಿ ಓಡಿಸ್ತಾರೆ ನೋಡಿ.